ಸ್ವಯಂ ಸೇವಕ ಸಂಘ ಗಣೇಶೋತ್ಸವವನ್ನ ಈ ಭಾಗದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಮಾಡುತ್ತದೆ. ಹಿಂದೂ ಸಮಾಜಕ್ಕೆ ಮುಂದಿನ ದಿವಸದಲ್ಲಿ ದೊಡ್ಡದಾಗಿರ್ತಕ್ಕಂಥ ಶಕ್ತಿ ಬರ್ತದೆ ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಈ ರೀತಿಯ ಮಾನಸಿಕತೆಯ ಜೊತೆಗೆ ಅನೇಕ ಮನೆಗೆ ದಾಳಿ ಮಾಡತಕ್ಕಂಥ ಮತ್ತು ಮನೆಯವರಿಗೆ ಹಲ್ಲೆ ಮಾಡತಕ್ಕಂತಹ ಘಟನೆಗಳು ನಡೆದಿದೆ. ರೋಹನ್ ಅನ್ನತಕ್ಕಂತಹ ಒಬ್ಬ ವ್ಯಕ್ತಿ ಕಾರ್ಯಕರ್ತನ ಮೇಲೆ ಹಲ್ಲೆ ಮಾಡಿ ಅವನ ಮನೆಯನ್ನ ಧ್ವಂಸ ಮಾಡತಕ್ಕಂತಹ ಪ್ರತಿಕ್ರಿಯೆಗಳು, ಅವನ ಮನೆಯ ಮುಂದೆ ನಿಲ್ಲಿಸಿರ್ತಕ್ಕಂತಹ ವಾಹನಗಳನ್ನ ದಾಳಿ ಮಾಡಿ ಪುಡಿ ಮಾಡತಕ್ಕಂತಹ ವಿದ್ಯಮಾನಗಳು, ಒಂದು ಟೀಚರ್ ಆಗಿ ಇವತ್ತು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಶಾಲೆಯಲ್ಲಿ ಬೋಧನೆ ಮಾಡಿರತಕ್ಕಂತಹ ಟೀಚರ್ ಅವರ ಮನೆಗೆ ನುಗ್ಗಿ ಅವರ ಶಿಷ್ಯರಿಂದಲೇ ಈ ರೀತಿಯ ಘಟನೆ ನಡೆದಿರುವಂತದ್ದು, ಮುಸ್ಲಿಂ ಶಿಷ್ಯರಿಂದಲೇ ನಡೆದಿರತಕ್ಕಂತಹ ಈ ಘಟನೆ, ಇವೆಲ್ಲವನ್ನ ಯೋಚನೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಮುಂದಿನ ದಿವಸದಲ್ಲಿ ಒಂದು ದೊಡ್ಡದಾಗಿರತಕ್ಕಂತಹ ಸಂಘರ್ಷವನ್ನ ಮತಾಂಧ ಸಮುದಾಯ ಮಾಡಲಿಕ್ಕೆ ಸಿದ್ಧ ಇದೆ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಪೂರ್ವ ನಿಯೋಜಿತ ಕೃತ್ಯ ಘಟನೆ ಇಡೀ ನಾಗರಿಕ ಸಮುದಾಯವೇ ತಲೆ ತಗ್ಗಿಸತಕ್ಕಂತ ವಾತಾವರಣ ನಿರ್ಮಾಣ ಆಗಿದೆ. ಇವತ್ತು ನಾವೆಲ್ಲರೂ ಅವರಿಗೆ ಸಾಂತ್ವನ ಹೇಳತಕ್ಕಂತ ಮತ್ತು ಅವರ ಜೊತೆಗೆ ನಾವಿದ್ದೀವಿ ಅನ್ನತಕ್ಕಂಥ ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಅನೇಕ ರೀತಿಯ ದಾಳಿಗಳು, ಸಂಘರ್ಷಗಳು, ನೋವುಗಳು, ಅಪಮಾನಗಳ ನಡುವೆ ಕೂಡ ಹಿಂದೂ ಸಮಾಜವನ್ನ ರಕ್ಷಣೆ ಮಾಡತಕ್ಕಂತ ಅನೇಕ ಸಂಗತಿಗಳು ನಮ್ಮ ಕಣ್ಣ ಮುಂದೆ ಕಾಣ್ತದೆ. ಆದ್ರೆ ಇವತ್ತು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತು ತಲವಾರು ಹಿಡಿದು ಮೆರವಣಿಗೆ ಮಾಡೋದಕ್ಕೆ ಅವಕಾಶ ಕೊಡ್ತದೆ ಅಂತೇಳಿ, ಆದ್ರೆ ಇವತ್ತು ಮಾರಕಾಸ್ತ್ರಗಳನ್ನ ಹಿಡಿದುಕೊಂಡು ಮತಾಂಧರಿಗೆ, ಹಿಂದೂ ಸಮಾಜದ ಮನೆಗಳ ಮೇಲೆ, ಹಿಂದೂ ಸಮಾಜದ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡೋದಕ್ಕೆ ಸಹಕಾರ ಕೊಡ್ತಾರೆ ಅಂತೇಳಿ, ಆದ್ರೆ ನಾನು ಮತ್ತೆ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮಲ್ಲೂ ಕೂಡ ತಲವಾರಿದೆ, ನಮ್ಮಲ್ಲಿಯೂ ಕೂಡ ಶಸ್ತ್ರಾಸ್ತ್ರ ಇದೆ. ಅನಿವಾರ್ಯ ಸಂದರ್ಭ ಬಂದ್ರೆ ಇದೇ ಶಸ್ತ್ರಗಳ ಮುಖಾಂತರ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಹಿಂದೂ ಸಮಾಜ ಸಿದ್ಧವಾಗಿದೆ ಅನ್ನತಕ್ಕಂಥ ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ